ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಭಾರತ ದೇಶದಲ್ಲಿ ಹಲವಾರು ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯಗಳಿಗೂ ಅದರದ್ದೇ ಆದ ಸಂಪ್ರದಾಯಗಳಿವೆ. ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಸಂಪ್ರದಾಯವಿರುವ ಒಂದು ದೇವಿಯ ದೇವಾಲಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಮನದ ಕೋರಿಕೆಗಳು ಬಹಳ ಬೇಗನೆ ಈಡೇರುತ್ತದೆಯಂತೆ. ಈ ದೇವಾಲಯದಲ್ಲಿ ಎಲ್ಲಿ ನೋಡಿದರೂ ಕೇವಲ ಇಲಿಗಳೇ ಕಾಣಲು ಸಿಗುತ್ತವೆ. ಈ ದೇವಾಲಯದಲ್ಲಿ ಸುಮಾರು 25,000ಕ್ಕೂ ಅಧಿಕ ಇಲಿಗಳಿದ್ದು, ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕುವ ಸಂದರ್ಭ ಕಾಲನ್ನು ಎತ್ತಿ ಇಡುವಂತಿಲ್ಲ, ಕಾಲನ್ನು ಎಳೆದುಕೊಂಡೇ ನಡೆಯಬೇಕು. ಏಕೆಂದರೆ ಇಲಿಗಳು ಕಾಲಿನ ಅಡಿಗೆ ಬೀಳದಿರಲಿ ಎನ್ನುವ ಉದ್ದೇಶದಿಂದ. ಒಂದು ವೇಳೆ ಇಲಿ ಕಾಲಿನಡಿಗೆ ಬಿದ್ದಲ್ಲಿ ಅದು ಅಶುಭದ ಸೂಚನೆಯಂತೆ. ಕಾಲಿನ ಪಾದದ ಮೇಲೆ ಇಲಿ ಹೋದಲ್ಲಿ ಬಹಳ ಬೇಗನೆ ಅವರ ಇಷ್ಟಾರ್ಥ ಸಿದ್ಧಿಯಾಗುವ ಸೂಚನೆಯಂತೆ. ಭಕ್ತರ ನಂಬಿಕೆಯ ಪ್ರಕಾರ ಬಿಳಿ ಇಲಿ ಕಾಣಲು ಸಿಕ್ಕರೆ ಅಂಥವರಿಗೆ ತಾಯಿಯ ಸಂಪೂರ್ಣ ಅನುಗ್ರಹವಾಗಿರುವ ಸೂಚನೆಯಂತೆ. ಈ ದೇವಾಲಯದಲ್ಲಿ ಇಲಿಗಳು ತಿಂದು ಬಿಟ್ಟ ಆಹಾರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಹಾಗೂ ಅದನ್ನೇ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲಿಗಳಿದ್ದರೂ ಸಹ ಇಲಿಗಳ ವಾಸನೆ ಅನುಭವವಾಗದೇ ಇರುವುದು ಈ ದೇವಾಲಯದ ವಿಶೇಷ. ಹಾಗೂ ಇಲಿಗಳು ತಿಂದ ಆಹಾರವನ್ನು ಸೇವಿಸಿದ ಭಕ್ತರಿಗೆ ಅನಾರೋಗ್ಯಕ್ಕೀಡಾಗದಿರುವುದು ತಾಯಿಯ ಮಹಿಮೆಯನ್ನು ತೋರಿಸುತ್ತದೆ. ಕರ್ಣಿ ಮಾತೆಯ ಬಗ್ಗೆ ಹಲವಾರು ದಂತಕಥೆಗಳಿವೆ. ಅವುಗಳಲ್ಲಿ ಒಂದು ದಂತಕಥೆಯ ಪ್ರಕಾರ ಕರ್ಣಿ ಮಾತೆಯ ಮಗ ಕೊಳವೊಂದರಲ್ಲಿ ನೀರು ಕುಡಿಯುತ್ತಿದ್ದಾಗ ಕೊಳದಲ್ಲಿ ಮುಳುಗಿ ಸಾವನ್ನಪ್ಪುತ್ತಾನೆ. ಇದರಿಂದ ನೊಂದ ತಾಯಿ ಸಾವಿನ ದೇವತೆಯಾದ ಯಮದೇವನನ್ನು ಪ್ರಾರ್ಥಿಸುತ್ತಾಳೆ. ತಾಯಿಯ ಕಣ್ಣೀರಿಗೆ ಮರುಗಿದ ಯಮದೇವ ಮಗನನ್ನು ಮರಳಿ ಬದುಕಿಸಲು ಸಾಧ್ಯವಿಲ್ಲ, ಆದರೆ ಇಲಿಯಾಗಿ ಪುನರ್ಜನ್ಮ ನೀಡುವುದಾಗಿ ಹೇಳುತ್ತಾನೆ. ಅದರಂತೆ ಆಕೆ ಹಾಗೂ ಆಕೆಯ ಮಕ್ಕಳನ್ನು ಇಲಿಗಳಾಗಿ ಪರಿವರ್ತಿಸುತ್ತಾನೆ ಹಾಗೂ ಅವರು ತಿಂದು ಉಳಿಸಿದ ಆಹಾರ ಬಹಳ ಪವಿತ್ರವಾಗಿರುತ್ತದೆ ಎನ್ನುವ ವರದಾನವನ್ನು ಸಹ ನೀಡುತ್ತಾನೆ. ಆ ಕಾರಣದಿಂದಲೇ ಆಕೆ ಕರ್ಣಿ ಮಾತೆಯಾಗಿ ಆ ದೇವಾಲಯದಲ್ಲಿ ನೆಲೆ ನಿಲ್ಲುತ್ತಾಳೆ. ಅಷ್ಟಕ್ಕೂ ಕರ್ಣಿ ಮಾತೆ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ, ಭಾರತದ ರಾಜಸ್ಥಾನದ ಬಿಕಾನೇರ್ನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ದೇಶ್ನೋಕೆ ಎನ್ನುವ ಪ್ರದೇಶದಲ್ಲಿದೆ ಕರ್ಣಿ ಮಾತೆ ದೇವಾಲಯ. ಕರ್ಣಿ ಮಾತೆಯ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.